ಬಂಟ್ವಾಳ ಬೆಳ್ತಂಗಡಿ ರಾಷ್ಟ್ರೀಯ ಹೆದ್ದಾರಿಯ ಪುಂಚಲಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಪ ನಡೆದಿದ್ದ ಬೈಕ್ ಹಾಗೂ ಕಾರು ಅಪಘಾತದಲ್ಲಿ ಬೈಕ್ ಸವಾರ ಮೃತಪಟ್ಟಂತಹ ಘಟನೆ ಸೋಮವಾರ ಸಂಭವಿಸಿದೆ. ಕುಕ್ಕಾಜ ನಿವಾಸಿ ಇಮ್ರಾನ್ 40 ವರ್ಷ ಮೃತಪಟ್ಟವರು. ಅವರು ಟಾಟಾ ಕಂಪನಿಯ ಡಿಶ್ ರಿಪೇರಿ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಾರ್ಯನಿಮಿತ್ತ ತೆರಳಿದವರು ವಾಪಸ್ಸು ಬಿಸಿ ರೋಡ್ ಕಡೆ ಬರ್ತಾ ಇದ್ರು. ಮಂಗಳೂರು ಕಡೆಯಿಂದ ಪೊಲೀಸ್ ಓರ್ವರು ಚಲಾಯಿಸ್ತಾ ಇದ್ದಂತಹ ನ್ಯಾನೋ ಕಾರ್ ನಿಯಂತ್ರಣ ತಪ್ಪಿ ಹೆಗ್ಗಡೆ ಬೆಟ್ಟು ಮನೆ ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಿತ್ತು. ಇದರಿಂದ ಇಮ್ರಾನ್ ಬೈಕ್ನಿಂದ ಬಿದ್ದಿತ್ತು, ಗಂಭೀರ ಗಾಯಗೊಂಡಿದ್ರು. ತಕ್ಷಣ ಸ್ಥಳೀಯರು ಅವರನ್ನ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ರು. ಅದಾಗಲೇ ಅವರು ಮೃತಪಟ್ಟಿದ್ರು. ಮೃತರು ಪತ್ನಿ, ಇಬ್ಬರು ಚಿಕ್ಕ ಮಕ್ಕಳನ್ನಾಗಲಿದ್ದಾರೆ. ಮೂಲತಃ ಮಾರ್ನಬೈಲ್ ನವರಾಗಿರುವಂತಹ ಅವರು ಕುಕ್ಕಾಜೆಯಲ್ಲಿ ಮನೆ ನಿರ್ಮಿಸಿದ್ರು. ಪುಂಜಲಕಟ್ಟೆ ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆ ನಡೆಸಿದ್ದಾರೆ.